ಈಗಾಗಲೇ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲ ಮಹಿಳೆಯರಿಗೂ ಎಲ್ರಿಗೂ ಕೂಡ ನಾವು ಮನೆಯಲ್ಲಿ ಹೋದಾಗ ಎಲ್ರಿಗೂ ಒಂದೇ ಮಾತನ್ನು ಹೇಳ್ತಾ ಇದ್ದೇವೆ, ಇದು ಕೇವಲ ಚುನಾವಣೆಗೋಸ್ಕರ ಮಾಡಿದ ಗ್ಯಾರಂಟಿ ಕಾರ್ಡ್. ನಮಗೆ ಸತತವಾಗಿ ಯಾವುದೇ ಗ್ಯಾರಂಟಿ ಕಾರ್ಡ್ ಇಲ್ಲದೆ 20 ವರ್ಷಗಳಿಂದ ಜನಸೇವೆಯನ್ನು ಮಾಡಿರ್ತಕ್ಕಂಥ ಶ್ರೀನಿವಾಸ್ ಶೆಟ್ಟರ್ ಅಂತ ಗ್ಯಾರಂಟಿ ಕಾರ್ಡ್ ಇರುವಾಗ ನಮಗೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾವು ಈಗಾಗಲೇ ಹೇಳುವುದರ ಮುಖ್ಯ. ಚುನಾವಣೆಗೆ ಈಗಾಗಲೇ ರಣಘಾಣೆಯನ್ನ ನಾವು ಬಿಲ್ಲಾಡಿಯಲ್ಲಿ ಮೊಳಗಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಕುಂದಾಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನ ಕಿರಣ್ ಕುಮಾರ್ ಗೋರ್ಗೆ ಅವರಿಗೆ ಲೀಡನ್ನ ಕೊಡುವುದರ ಮುಖೇನ ನಾವು ಖಂಡಿತವಾಗಿ ಅವರನ್ನ ವಿಧಾನಸಭೆಗೆ ಕರೆದಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಕಟಿಬದ್ಧರಾಗಿದ್ದಾರೆ. ಅದೇ ರೀತಿ ಒಬ್ಬ ಸರಳ ಸಜ್ಜನ ವ್ಯಕ್ತಿತ್ವ ಇರುವಂತ ಅಭ್ಯರ್ಥಿ ಇವತ್ತು ನಮಗೆ ದೊರಕಿದ್ದಾರೆ. ಇವತ್ತು ನಮ್ಮ ಕುಂದಾಪುರ ಕ್ಷೇತ್ರದಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ಮಾದರಿಯಾಗುವ ಹಾಗೆ ಇವತ್ತು ಶ್ರೀನಿವಾಸ್ ಶೆಟ್ಟರು 5 ಚುನಾವಣೆಗಳನ್ನ ಗೆದ್ದು ಅದರಲ್ಲಿಯೂ 6ನೇ ಚುನಾವಣೆಯನ್ನು ಕೂಡ ಗೆಲ್ಲುವ ಹೊಸದಿರುವಾಗಲೇ ಇನ್ನೊಬ್ಬರಿಗೆ ನನಗಿಂತ ಕಿರಿಯವರಿಗೆ ಅವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಎಂಬಂತೆ ದೇಶದಕ್ಕೆ ಪ್ರಥಮ ಬಾರಿಗೆ ಎಂಬಂತೆ ನಿವೃತ್ತಿಯನ್ನ ಘೋಷಣೆ ಮಾಡಿ ಇವತ್ತು ಕಿರಣ್ ಕುಮಾರ್ ಗೋರ್ಗೆ ಅವರನ್ನ ಅಭ್ಯರ್ಥಿ ಇವತ್ತು ಪಕ್ಷ ಮಾಡಿದೆ. ಆದ್ರೆ ಇವತ್ತು ನಮ್ಮ ಶ್ರೀನಿವಾಸ್ ಶೆಟ್ಟರನ್ನ ಈ ಒಂದು ನಿರ್ಧಾರಕ್ಕೆ ಇಡೀ ನಮ್ಮ ದೇಶದಲ್ಲಿ ಅವರನ್ನ ಗುರುತಿಸುವಂತ ಕಾರ್ಯ ಆಗಿದೆ. ಅಂತವರನ್ನ 20 ವರ್ಷ ಶಾಸಕರಾಗಿ ಪಡೆದ ನಮ್ಮ ಕುಂದಾಪುರ ಕ್ಷೇತ್ರದ ಜನತೆ ನಾವು ಪುಣ್ಯವಂತರಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಗ್ತದೆ. ಅದೇ ರೀತಿ ಇವತ್ತು ಅವರಿಗೆ ನಾವು ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕಂತ ಕೇಳಿದ್ರೆ ಖಂಡಿತವಾಗಿಯೂ ಇವತ್ತು ನಮ್ಮ ಪಕ್ಷ ಏನು ಕಿರಣ್ ಕುಮಾರ್ ಗೋರ್ಗೆ ಅವರನ್ನ ಅಭ್ಯರ್ಥಿ ಮಾಡಿದೆ, ಅವರನ್ನ ಇವತ್ತು ನಾವು ಶ್ರೀನಿವಾಸ್ ಶೆಟ್ಟರ್ಗಿಂತಲೂ ಹೆಚ್ಚು 50,000ಕ್ಕಿಂತಲೂ ಹೆಚ್ಚು ಮತಗಳಿಂದ ಆರಿಸಿ ವಿಧಾನಸಭೆ ಕಳಿಸಿದಾಗ ಅದು ನಾವು ಶ್ರೀನಿವಾಸ್ ಶೆಟ್ಟರಿಗೆ ಕೊಡುವಂತ ಗೌರವ ಆಗ್ತದೆ ಬಂಧುಗಳೇ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಕಾರ್ಯಕರ್ತರು ಸಮಾನ ಮನಸ್ಕರಾಗಿ ಮುಂಬರುವ ಏನು 13ಕ್ಕೆ ನಡೆಯುವ ಚುನಾವಣೆಗೆ ಪ್ರತಿ ಬೂತ್ ಮಟ್ಟ ಪ್ರತಿ ವಾರ್ಡ್ ಮಟ್ಟದಲ್ಲಿ ಹೋಗಿ ಮನೆ ಮನೆಗೆ ಹೋಗಿ ನಮ್ಮ ಅಭ್ಯರ್ಥಿಯ ಗುಣಗಾನವನ್ನ ನಮ್ಮ ಹಿಂದೆ ಮಾಡಿದಂತ ಶಾಸಕರು ಮಾಡಿದಂತ ಕೆಲಸವನ್ನ ನಾವೆಲ್ಲರೂ ಹಾಡ್ಕೊಳ್ಬೇಕು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಶ್ರೀನಿವಾಸ್ ಶೆಟ್ಟರು ಯಾವತ್ತು ಕಿರಣ್ ಕೊಡಗರ ಮೆಚ್ಚಿ ಅವರು ನಿಲ್ಲಿಸಿದ ಮೇಲೆ ಅವರ ಮಾತಿನ ಮೇಲೆ ಎಲ್ಲಿ ಅವರಿಗೆ ಸೋಲಾಗುವುದಿಲ್ಲ. ಸಾಮಾನ್ಯದವರೆಲ್ಲವರು ಅವರು ನಿಲ್ಲಿಸಿದ ಕ್ಯಾಂಡಿಡೇಟ್ ಯಾವತ್ತೂ ಸೋಲಾಗುವುದಿಲ್ಲ. ಕಿರಣ್ ಕೊಡಿ ಗೆದ್ದೆ ಗೆಲ್ತಾರೆ, ಕಿರಣ್ ಕೊಡಿ ಗೆದ್ದೆ ಗೆಲ್ತಾರೆ, ಕಿರಣ್ ಕೊಡಿ ಗೆದ್ದೆ ಗೆಲ್ತಾರೆ. ಖಂಡಿತವಾಗಿ ವಿಶ್ವಾಸ ನನಗುಂಟು. ನಾಳೆಗಳು ನಾಳೆಗಳು ಈಗಾಗಲೇ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲ ಮಹಿಳೆಯರಿಗೂ ಎಲ್ರಿಗೂ ಕೂಡ ನಾವು ಮನೆಯಲ್ಲಿ ಹೋದಾಗ ಎಲ್ರಿಗೂ ಒಂದೇ ಮಾತನ್ನು ಹೇಳ್ತಾ ಇದ್ದೇವೆ, ಇದು ಕೇವಲ ಚುನಾವಣೆಗೋಸ್ಕರ ಮಾಡಿದ ಗ್ಯಾರಂಟಿ ಕಾರ್ಡ್. ನಮಗೆ ಸತತವಾಗಿ ಯಾವುದೇ ಗ್ಯಾರಂಟಿ ಕಾರ್ಡ್ ಇಲ್ಲದೆ 20 ವರ್ಷಗಳಿಂದ ಜನಸೇವೆಯನ್ನು ಮಾಡಿರ್ತಕ್ಕಂಥ ಶ್ರೀನಿವಾಸ್ ಶೆಟ್ಟರ್ ಅಂತ ಗ್ಯಾರಂಟಿ ಕಾರ್ಡ್ ಇರುವಾಗ ನಮಗೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾವು ಈಗಾಗಲೇ ಹೇಳುವುದರ ಮುಖ್ಯ. ಚುನಾವಣೆಗೆ ಈಗಾಗಲೇ ರಣಘಾಣೆಯನ್ನ ನಾವು ಬಿಲ್ಲಾಡಿಯಲ್ಲಿ ಮೊಳಗಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಕುಂದಾಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನ ಕಿರಣ್ ಕುಮಾರ್ ಗೋರ್ಗೆ ಅವರಿಗೆ ಲೀಡನ್ನ ಕೊಡುವುದರ ಮುಖೇನ ನಾವು ಖಂಡಿತವಾಗಿ ಅವರನ್ನ ವಿಧಾನಸಭೆಗೆ ಕರೆದಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಕಟಿಬದ್ಧರಾಗಿದ್ದಾರೆ. ಅದೇ ರೀತಿ ಒಬ್ಬ ಸರಳ ಸಜ್ಜನ ವ್ಯಕ್ತಿತ್ವ ಇರುವಂತ ಅಭ್ಯರ್ಥಿ ಇವತ್ತು ನಮಗೆ ದೊರಕಿದ್ದಾರೆ. ಇವತ್ತು ನಮ್ಮ ಕುಂದಾಪುರ ಕ್ಷೇತ್ರದಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ಮಾದರಿಯಾಗುವ ಹಾಗೆ ಇವತ್ತು ಶ್ರೀನಿವಾಸ್ ಶೆಟ್ಟರು 5 ಚುನಾವಣೆಗಳನ್ನ ಗೆದ್ದು ಅದರಲ್ಲಿಯೂ 6ನೇ ಚುನಾವಣೆಯನ್ನು ಕೂಡ ಗೆಲ್ಲುವ ಹೊಸದಿರುವಾಗಲೇ ಇನ್ನೊಬ್ಬರಿಗೆ ನನಗಿಂತ ಕಿರಿಯವರಿಗೆ ಅವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಎಂಬಂತೆ ದೇಶದಕ್ಕೆ ಪ್ರಥಮ ಬಾರಿಗೆ ಎಂಬಂತೆ ನಿವೃತ್ತಿಯನ್ನ ಘೋಷಣೆ ಮಾಡಿ ಇವತ್ತು ಕಿರಣ್ ಕುಮಾರ್ ಗೋರ್ಗೆ ಅವರನ್ನ ಅಭ್ಯರ್ಥಿ ಇವತ್ತು ಪಕ್ಷ ಮಾಡಿದೆ. ಆದ್ರೆ ಇವತ್ತು ನಮ್ಮ ಶ್ರೀನಿವಾಸ್ ಶೆಟ್ಟರನ್ನ ಈ ಒಂದು ನಿರ್ಧಾರಕ್ಕೆ ಇಡೀ ನಮ್ಮ ದೇಶದಲ್ಲಿ ಅವರನ್ನ ಗುರುತಿಸುವಂತ ಕಾರ್ಯ ಆಗಿದೆ. ಅಂತವರನ್ನ 20 ವರ್ಷ ಶಾಸಕರಾಗಿ ಪಡೆದ ನಮ್ಮ ಕುಂದಾಪುರ ಕ್ಷೇತ್ರದ ಜನತೆ ನಾವು ಪುಣ್ಯವಂತರಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಗ್ತದೆ. ಅದೇ ರೀತಿ ಇವತ್ತು ಅವರಿಗೆ ನಾವು ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕಂತ ಕೇಳಿದ್ರೆ ಖಂಡಿತವಾಗಿಯೂ ಇವತ್ತು ನಮ್ಮ ಪಕ್ಷ ಏನು ಕಿರಣ್ ಕುಮಾರ್ ಗೋರ್ಗೆ ಅವರನ್ನ ಅಭ್ಯರ್ಥಿ ಮಾಡಿದೆ, ಅವರನ್ನ ಇವತ್ತು ನಾವು ಶ್ರೀನಿವಾಸ್ ಶೆಟ್ಟರ್ಗಿಂತಲೂ ಹೆಚ್ಚು 50,000ಕ್ಕಿಂತಲೂ ಹೆಚ್ಚು ಮತಗಳಿಂದ ಆರಿಸಿ ವಿಧಾನಸಭೆ ಕಳಿಸಿದಾಗ ಅದು ನಾವು ಶ್ರೀನಿವಾಸ್ ಶೆಟ್ಟರಿಗೆ ಕೊಡುವಂತ ಗೌರವ ಆಗ್ತದೆ ಬಂಧುಗಳೇ.
ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಕಾರ್ಯಕರ್ತರು ಸಮಾನ ಮನಸ್ಕರಾಗಿ ಮುಂಬರುವ ಏನು 13ಕ್ಕೆ ನಡೆಯುವ ಚುನಾವಣೆಗೆ ಪ್ರತಿ ಬೂತ್ ಮಟ್ಟ ಪ್ರತಿ ವಾರ್ಡ್ ಮಟ್ಟದಲ್ಲಿ ಹೋಗಿ ಮನೆ ಮನೆಗೆ ಹೋಗಿ ನಮ್ಮ ಅಭ್ಯರ್ಥಿಯ ಗುಣಗಾನವನ್ನ ನಮ್ಮ ಹಿಂದೆ ಮಾಡಿದಂತ ಶಾಸಕರು ಮಾಡಿದಂತ ಕೆಲಸವನ್ನ ನಾವೆಲ್ಲರೂ ಹಾಡ್ಕೊಳ್ಬೇಕು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಸೀನಿಯರ್ ಸೆಟ್ರು ಯಾವತ್ತು ಕಿರಣ ಕೊಡಗರ ಮೆಚ್ಚಿ ಅವರು ನಿಲ್ಲಿಸಿದ ಮೇಲೆ ಅವರ ಮಾತಿನ ಮೇಲೆ ಎಲ್ಲಿ ಅವರಿಗೆ ಸೋಲಾಗುವುದಿಲ್ಲ. ಸಾಮಾನ್ಯದವರೆಲ್ಲವರು ಅವರು ನಿಲ್ಲಿಸಿದ ಕ್ಯಾಂಡಿಡೇಟ್ ಯಾವತ್ತೂ ಸೋಲಾಗುವುದಿಲ್ಲ. ಕಿರಣ್ ಕೊಡಿ ಗೆದ್ದೆ ಗೆಲ್ತಾರೆ, ಕಿರಣ್ ಕೊಡಿ ಗೆದ್ದೆ ಗೆಲ್ತಾರೆ, ಕಿರಣ್ ಕೊಡಿ ಗೆದ್ದೆ ಗೆಲ್ತಾರೆ. ಖಂಡಿತವಾಗಿ ವಿಶ್ವಾಸ ನನಗುಂಟು. ನಾಳೆಗಳು ನಮಗೆ ಭರವಸೆಯ ನಾಳೆಗಳು ನಮಗೆ